ಕರಾವಳಿ ಭಾಗದಲ್ಲಿ ನಡೀತಾ ಇರುವಂತಹ ನಿರಂತರ ಹತ್ಯೆಗಳು ಆತಂಕಕ್ಕೆ ಕಾರಣವಾಗಿದೆ. ಈ ಎಲ್ಲ ಕೊಲೆಗಳನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕು ಎಂದು ರಾಜ್ಯ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಾಫಿ ಸಾಅದಿ ಹೇಳಿದ್ದಾರೆ. ಜಲೀಲ್ ಹತ್ಯೆಗೆ ಸಂಬಂಧಪಟ್ಟಂತೆ ಇಂದು ಪ್ರತಿಕ್ರಿಯೆ ನೀಡಿದ ಅವರು, ಕರಾವಳಿಯಲ್ಲಿ ಇಂತಹ ಘಟನೆಗಳು ಮರುಕಳಿಸುತ್ತಲೇ ಇವೆ. ಹತ್ಯೆಯ ಹಿಂದೆ ರಾಜಕೀಯದ ಜೊತೆಗೆ ಬೇರೆ ಷಡ್ಯಂತ್ರವೂ ಇದೆ ಎನ್ನುವ ಅನುಮಾನ ಕಾಡ್ತಾ ಇದೆ. ಇದರ ಹಿಂದಿರುವ ಷಡ್ಯಂತ್ರವನ್ನು ಬಯಲಿಗಿಳುವಂತಹ ಕೆಲಸವನ್ನು ಸಿಬಿಐ ತನಿಖೆ ಮೂಲಕ ಆಗಬೇಕಾಗಿದೆ. ಕೊಲೆ ನಡೆಸಿದ ಆರೋಪಿಗಳು ಕೇವಲ 10 ದಿನಗಳ ಒಳಗೆ ಹೊರಗೆ ಬರ್ತಾ ಇದ್ದಾರೆ. ಅವರು ಹೊರಗಡೆ ಬಾರದ ಹಾಗೆ ಕಠಿಣ ಸೆಕ್ಷನ್ ಜಾರಿ ಮಾಡಬೇಕು. ಕೊಲೆಯಲ್ಲಿ ಭಾಗಿಯಾದ ಆರೋಪಿಗಳಿಂದಲೇ 10 ಕೋಟಿ ಹಣ ವಸೂಲಿ ಮಾಡಬೇಕು. ಆ ಹಣವನ್ನು ಕೊಲೆಗೆ ಈಡಾದವರ ಕುಟುಂಬಕ್ಕೆ ನೀಡುವ ಕೆಲಸವನ್ನ ಮಾಡಬೇಕಾಗಿದೆ. ಅಂತವರ ಆಸ್ತಿ ಮುಟ್ಟುಗೋಲು ಹಾಕಿಯಾದರೂ ವಸೂಲಿಯನ್ನ ಮಾಡಬೇಕು ಎಂದು ಮುಖಂಡ ಶಾಫಿ ಸಾಅದಿ ಹೇಳಿದ್ದಾರೆ. ಈ ಕೊಲೆಗಳಾದ ತಕ್ಷಣ ಒಂದು 10-15 ದಿವಸದೊಳಗಡೆ ಆ ಕೊಲೆ ಆರೋಪಿಗಳು ಅಥವಾ ಅದಕ್ಕೆ ಪ್ರೋತ್ಸಾಹ ಕೊಟ್ಟವರು ಜೈಲಿಂದ ಹೊರಗೆ ಬರ್ತಾ ಇದ್ದಾರೆ, ಬೇಲ್ ತಗೊಂಡು ಹೊರಗೆ ಬರ್ತಾ ಇದ್ದಾರೆ. ಇದು ಆಗಬಾರ್ದು. ಇದಕ್ಕೊಂದು ಕಡಿವಾಣ ಹಾಕಬೇಕು ಅಂತ ಪೊಲೀಸ್ ಕಮಿಷನರ್ ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು, ಎಲ್ಲ ಉನ್ನತ ಅಧಿಕಾರಿಗಳೆಲ್ಲ ಬಂದಿದ್ದರು. ಅವ್ರಿಗೆ ಹೇಳಿದ್ದಾರೆ, ನಾನು ಸರ್ಕಾರದ ಗಮನಕ್ಕೆ ತರ್ತೀನಿ. ಅದರೊಟ್ಟಿಗೆ ನನ್ನ ಅನಿಸಿಕೆ ಏನಂತ ಹೇಳಿದರೆ, ಈಗ ಬೆಳಿಗ್ಗೆನೇ ನಾನು ಪತ್ರಿಕಾ ಮಾಧ್ಯಮದೊಂದಿಗೆ ಮಾತಾಡಿ ಹೇಳಿದ್ದೀನಿ, ಕರಾವಳಿಯಲ್ಲಿ ನಡೆಯುತ್ತಿರುವಂತಹ ಇಂಥ ಕೊಲೆಗಳು, ಅದೇ ರೀತಿಯಲ್ಲಿ ಈ ಕೊಲೆಗಳ ಸುತ್ತಮುತ್ತ ಇರುವ ಎಲ್ಲ ವಿಚಾರಗಳೇ ಒಂದು CBI ತನಿಖೆ ಆಗಬೇಕು. ಯಾಕೆಂದರೆ ನನಗೂ ತುಂಬ ಸಂಶಯಗಳು ಇಲ್ಲಿನ ನಾಗರಿಕರಿಗೆ ಇದ್ದಾಗಿದೆ. ಇಲ್ಲಿ ಪ್ರವೀಣ್ ನೆಟ್ಟಾರು, ಅದೇ ರೀತಿಯಲ್ಲಿ ಮಸೂದು, ಫಾಜಿಲು, ಅದೇ ರೀತಿ ಹಲವಾರು ಕೊಲೆಗಳು ಇಲ್ಲಿ ನಡೆಯಿತು. ಈ ಕೊಲೆ ನಡೆದಂತಹ ಅವರ ಹೆತ್ತಬ್ಬೆಗೆ ಸಾಂತ್ವನ ಕೊಡುವವರು ಯಾರೂ ಇಲ್ಲ. ಅವರ ಮನೆಯಲ್ಲಿ ನೋಡಿದಾಗ ಎಲ್ಲ ಗೋರ್ಗರೀತಾ ಇದ್ದಾರೆ. ನಮ್ಮ ಪ್ರತಿದೇಹವನ್ನು ಹೇಗಾದರೂ ಒಳ್ಳೆಯ ರೀತಿಯಲ್ಲಿ ಅವರನ್ನು ತಲುಪಿಸಿ, ಅವರಿಗೆ ಗಲಾಟೆನೂ ಬೇಡ, ಪ್ರತಿಭಟನೆಯೂ ಬೇಡ, ಯಾವುದೂ ಬೇಡ, ಅವರಿಗೆ ನ್ಯಾಯ ಬೇಕು. ಈ ನಿಟ್ಟಿನಲ್ಲಿ ನಾನು ಇನ್ಶಾಅಲ್ಲಾ ನಮ್ಮ ಹೋಮ್ ಮಿನಿಸ್ಟ್ರೊಂದಿಗೆ, CM ಒಂದಿಗೆ, ಅದೇ ರೀತಿ ಪೊಲೀಸ್ ಮಹಾನಿರ್ದೇಶಕರೊಂದಿಗೂ ಈ ವಿಚಾರವಾಗಿ ನಾನು ಮಾತನಾಡ್ತೀನಿ. ಏಕೆಂದರೆ ಕರಾವಳಿಯಲ್ಲಿ ಆವಾಗ ಇಂಥ ಘಟನೆಗಳು ನಡೀತಾ ಇದೆ. ಹಿಂದೂ ಆಗಲಿ ಮುಸಲ್ಮಾನಾಗಲಿ, ಆ ತಾಯಿಗೆ ಹೆತ್ತಂಥ ತಾಯಿಗೆ ಆ ಕರುಳು, ಆ ನೋವನ್ನು ಕೇಳುವವರು ಯಾರೂ ಇಲ್ಲ. ಇಲ್ಲಿ ಬರೇ ರಾಜಕೀಯ ಪ್ರೇರಿತವಾದಂತಹ ಭರವಸೆಗಳು, ಮಾತುಗಳು ಮಾತ್ರ ಆಗ್ತಾ ಇದೆ. ಇದರ ಮೇಲೆ ಸಂಪೂರ್ಣವಾಗಿ ನಮ್ಮ ನಾಗರಿಕರಿಗೆ ಯಾವುದೇ ಭರವಸೆ ಇಲ್ಲ. ಆದ್ದರಿಂದ ನಾಗರಿಕರಿಗೆ, ಜನರಿಗೆ, ಸಾಧಾರಣ ಜನರಿಗೆ ಅವರಿಗೆ ಭರವಸೆ ಬರುವಂಥ ರೀತಿಯಲ್ಲಿ ಪೊಲೀಸರ ಕಡೆಯಿಂದ ಒಂದು ಕಠಿಣವಾದಂತಹ ನಿಲುವುಗಳು ಬರಬೇಕು. ಈಗಾಗಲೇ ಕಮಿಷನರ್ ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಎರಡನೇದು, ಇದಕ್ಕೆ ಕಾರಣರಾದವರು ತುಂಬ ಜನರಿದ್ದಾರೆ. ಇದು ಬರೇ ಕೋಮುಗಲಭೆನ, ಇದು ಮಾಡ್ತಾ ಇರೋದು ಹಿಂದೂ ಮುಸ್ಲಿಂ ಕೋಮುವಾದನ ಅಥವಾ ಬೇರೆ ಏನಾದರೂ ಇದೆಯಾ? ಇದರ ಹಿಂದೆ ಷಡ್ಯಂತ್ರಗಳಿದೆ. ಅದು CBI ತನಿಖೆಯಿಂದಲೇ ಗೊತ್ತಾಗೋದು. ಆದ್ದರಿಂದ ಎಲ್ಲ ಕೊಲೆಗಳು CBI ತನಿಖೆ ಆಗಬೇಕು. ಒಂದು. ಎರಡನೇದು, ಈ ಕೊಲೆಗಡುಕರು ಆದಷ್ಟು ಬೇಗ ಬಾರದ ಹಾಗೆ, ಜೈಲಿಂದ ಹೊರಗಡೆ ಬಾರದ ಹಾಗೆ ಪೊಲೀಸರು ಕಠಿಣವಾದ ಸೆಕ್ಷನನ್ನು ಹಾಕಬೇಕು. ಅವರು ಬರಬಾರ್ದು. ಅದೇ ರೀತಿ UAPI ಇದೆ, ಅದೇ ರೀತಿಯಲ್ಲಿ ಬೇರೆ ಏನೆಲ್ಲ ಇದೆ ಎಲ್ಲವನ್ನು ಅವರ ಮೇಲೆ ಹಾಕಬೇಕು. ಮತ್ತೊಂದು ಪ್ರಮುಖವಾಗಿ, ಯಾರು ಕೊಲೆಗಡುಕರು ಮತ್ತು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ ಅಂಥವರಿಂದ 10 ಕೋಟಿ ರೂಪಾಯಿ ಪರಿಹಾರ ಧನವನ್ನು ವಸೂಲು ಮಾಡಬೇಕು. ಸರ್ಕಾರ ಕೊಡಬಾರ್ದು. ಈ ಪರಿಹಾರ ಕೊಡಬೇಕಾದವರು ಯಾರು ಕೊಲೆಗಡುಕರು, ಅದೇ ರೀತಿಯಲ್ಲಿ ಕೊಲೆಗೆ ಯಾರು ಪ್ರಚೋದನೆ ನೀಡ್ತಾರೋ, ಅದೇ ರೀತಿಯಲ್ಲಿ ಇದರಲ್ಲಿ ಪರೋಕ್ಷ ಮತ್ತು ಅದೇ ಪ್ರತ್ಯೇಕವಾಗಿ ಯಾರೆಲ್ಲ ಇದಕ್ಕೆ ಸಾಕ್ಷಿಯಾಗಿದ್ದಾರೋ, ಯಾರೆಲ್ಲ ಕಾರಣಕರ್ತರಾಗಿದ್ದಾರೋ ಅವರಿಂದ 10 ಕೋಟಿ ರೂಪಾಯಿ ವಸೂಲು ಮಾಡಲೇಬೇಕು. ಅವರ ಮನೆ ಅಡವಿಟ್ಟಾದರೂ ವಸೂಲು ಮಾಡಬೇಕು.